ತಮಗೆಲೆ ಸನಾತನ ವೈದಿಕ ಪರಂಪರೆಂತೂ ಶ್ರೀಮನ್ ನ್ಯಾಯಸುಧಾಮಳ ತಸಲೇಕ ಹೊಡ ಪದವಿ अनेक वर्षाचे शिक्षण हाका जावका जाता त्या परिपूर्ण जल्ला नंतर श्रीमन न्यायसुधा विशारद मळलेक पदवी मेळचे. मंगळूर पंडित पंचांगाचे कर्तृ जावन आशिल्ले नरसिंहाचार्य तशीच तांगेल धर्मपत्नी गायत्री आचार्य हांगेल सुपुत्र जावन आशिल्ले पंडित राघवेंद्र आचार्य हांणी कालच्या दिवसाक उत्तरादिमठ बेंगळूर शिक्षण संस्थेंतू परमपूज्य श्री श्री सत्यात्मतीर्थ स्वाम्यांगेल मार्गदर्शनान जलाल तसले यादुपत्य सहित समग्र श्रीमन न्यायसुधा परीक्षेंतू 98% घेवन उत्तीर्ण जावन श्रीमन न्यायसुधा विशारद मळलेक पदवी परिपूर्ण केलालस. ನನ್ವೇವಂ ಕಾಕತಾಳೀಯ ಅತಿವ್ಯಾಪ್ತಿ. ಇಲ್ಲಿ ಕಾಕತಾಳೀಯ ಎಂಬುದಾಗಿ ಏನಂತ ಅರ್ಥ ಅಂತ ಹೇಳಿದ್ರೆ ಸಮಾಸಾಚ್ಯ ತದ್ವಿಶೇಷಾತ್ ಎಂಬುವಂತಹ ಸೂತ್ರ ವಿಷಯಾತ್ ಎಂಬುವ ಸೂತ್ರದಿಂದ ಯಾವ ಅರ್ಥದಲ್ಲಿ ಸಮಾಸ ಇರ್ತದೋ ಆ ಅರ್ಥ ಎಂಬುದರಲ್ಲಿ ಛಪ್ರತ್ಯಯ ಬರ್ತದೆ ಎಂಬುದಾಗಿ ಅರ್ಥ. ತದಶ್ಚ ಸಮಾಸ ಎಂಬುದು ಯಾವ ಅರ್ಥದಲ್ಲಿ ಅದ ಕಾಕ ಎಂಬುದಕ್ಕೆ ತದುಪಲಕ್ಷಿತವಾದಂತಹ ಕ್ರಿಯಾವನ್ನು ತಗೊಳ್ತೀವಿ. ಮತ್ತು ಈ ಯಾವುದು ತಾಲ ಎಂಬುದರಿಂದ ತಾಲ ಪತನವನ್ನು ತಗೊಳ್ತೀವಿ. ಕಾಕ ಎಂಬುದರಿಂದ ಕಾಕಾಗಮನ, ತಾಲ ಎಂಬುದರಿಂದ ತಾಲಪತನ. ಕಾಕಮಿವ ಕಾಕಂ ತಾಲಮಿವ ತಾಲಂ ಕಾಕತಾಲಂ ಇವ ಕಾಕತಾಲೀಯಂ ಅಂತ ಈ ರೀತಿಯಾಗಿ ಅರ್ಥ ಮಾಡ್ತೀವಿ. ಕಾಕತಾಲೀಯಂ ಎಂಬುದಕ್ಕೆ ಏನರ್ಥ ಅಂತ ಹೇಳಿದ್ರೆ ಮರಣ ಎಂಬುದಾಗಿ ಅರ್ಥ. ತದಶ್ಚ ಇಲ್ಲಿಯೂ ಕೂಡ ಏನು ಮಾಡ್ತದೆ ಅಂತ ಹೇಳಿದ್ರೆ ಅಜಾ ಅಲ್ಲಿಯೂ ಕೂಡ ಅಲ್ಲಿ ಪ್ರಕ್ರಿಯಾ ಉಪಲಕ್ಷ ಅಜಾ ಎಂಬುದರಿಂದ ಅಜಾ ಪ್ರಕ್ರಿಯಾ ಉಪಲಕ್ಷಣ. ಇಲ್ಲಾದರೂ ಕೂಡ ತತ್ಕ್ರಿಯಾ ಎಂಬುದಾಗಿ ಅಷ್ಟೇ ವ್ಯತ್ಯಾಸ. ವಿರೋಧ ಪರಿಹಾರ. ಸ್ವಾತಂತ್ರ್ಯ ತದ್ಗತತ್ವಗಳಲ್ಲಿ ಸ್ವಾತಂತ್ರ್ಯವು ಮುಖ್ಯವಾದರೆ ಭೃತ್ಯನು ಬದ್ಧನಾದಾಗ ಮೃತನಾದಾಗ ರಾಜಾಬದ್ಧ ರಾಜಾಮೃತ ಅಂತೇಳಿ ಯಾಕೆ ಪ್ರಯೋಗ ಮಾಡೋದಿಲ್ಲ? ಅಲ್ಲಿ ಏನದ ಅಂತ ಹೇಳಿದ್ರೆ ಬದ್ಧ ಮೃತತ್ವ ಎಂಬುದು ರಾಜನಲ್ಲಿ ಸಂಭಾವಿತ. ತತಶ್ಚ ರಾಜ ಮೃತ ಅಂತ ಪ್ರಯೋಗ ಮಾಡಿದರೆ ರಾಜ ವ್ಯಕ್ತಿಯಲ್ಲೇ ಮರಣ ಹೊಂದಿತು ಎಂಬುದಾಗಿ ಬುದ್ಧಿ ಬರ್ತಿತ್ತು. ಆದರೆ ಪರಮಾತ್ಮ ಬದ್ಧ ಪರಮಾತ್ಮ ಸಂದೇಹ ಬಂದ ಮಾತ್ರಕ್ಕೆ ಪ್ರಯೋಗ ಯಾಕೆ ಮಾಡಬಾರ್ದು? ವ್ಯಾಖ್ಯಾನದೋ ವಿಶೇಷ ಪ್ರತಿಪತ್ತಿ ನಹಿ ಸಂದೇಹ ಅಂತರಂಗವಾದಂತಹ ಭಯಾದಿಗಳು ಅಪ್ರೀತ್ಯ. ಅದರಿಂದ ಅವನಿಗೆ ಏನಾಗ್ತದೆ ಮೃತ ಅಂತ ಹೇಳಿದ್ರೆ ಇದನ್ನು ಏನಾದ್ರು ದೋಷ ಕೊಡುವಂತಹ ಭಯಾದಿಗಳು ಇರೋದ್ರಿಂದ ಆ ರೀತಿಯಾಗಿ ಪ್ರಯೋಗ ಮಾಡೋ. ಇಲ್ಲೂ ಕೂಡ ಭಯ ಇದೆ. ವಿಷ್ಣು ವೈಷ್ಣವರಿಂದ ಇಲ್ಲ, ಅಲ್ಲಿ ಸ್ವಾಮಿತ್ವನೇ ಅರ್ಥ ತಗೊಳ್ಬೇಕು ಅಂತ ಅನ್ಯಥಾ ಸಿದ್ಧವಾದದ್ರಿಂದ ದುಃಖಾದಿ ಸ್ವಾಮಿ ಅಂತ ಮಾಡಿದ್ರೆ ಏನು ಇದಿಲ್ಲ, ತಾತ್ಪರ್ಯ ಅದೇ ಇರೋದ್ರಿಂದ ಭಯಾದಿ ಕಾರಣ. ಆಚಾರ್ಯರು ಹೇಳಿದರು ಗೌಡ ಸಾರಸ್ವತ ಸಮಾಜಕ್ಕೆ ಒಂದು ವಿಶೇಷವಾದ ಕೀರ್ತಿ ಅಂತ. ಕಾಶಿಮಠದ ಈ 200 ವರ್ಷಗಳಲ್ಲಿ ಸುಧಾಮಂಗಲವನ್ನು ಮಾಡೋದು ಮಾತ್ರ ಅಲ್ಲ, ಸಮಗ್ರ ಸುಧಾ ಪರೀಕ್ಷೆಯನ್ನು ಯಾದುಪತ್ಯ ಸಹಿತವಾಗಿ ಕೊಟ್ಟಂತಹ ವ್ಯಕ್ತಿ ಅಂತಂದರೆ ಅದು ರಾಘವೇಂದ್ರ. ಅವರ ಸಮಾಜಕ್ಕೆ ಸಾರಸ್ವತ ಸಮಾಜ ಅಂತ. ಸಾರಸ್ವತ ಅಂತಂದರೆ ಸರಸ್ವತಿಯ ಪುತ್ರರವರು. ನವರಾತ್ರಿಯಲ್ಲಿ ಒಂದು ಸರಸ್ವತಿಯ ಆರಾಧನೆಯನ್ನು ಮಾಡ್ತಾರೆ. ನಾವೆಲ್ಲರೂ ಕೂಡ ನೋಡಲೇಬೇಕು. ಮಂಗಳೂರಿಗೆ ಹೋಗಿ ಸರಸ್ವತಿಯ ಆರಾಧನೆಯನ್ನು ನಾನು 2 ಬಾರಿ ಹೋಗಿದ್ದೇನೆ, ನೋಡಲೇಬೇಕು. ಅಷ್ಟು ಸರಸ್ವತಿಯ, ನಮ್ಮ ಹರಿದಾಸಾಚಾರ್ಯರಿಗೆ ಗೊತ್ತಿದೆ, ಅಷ್ಟು ಸರಸ್ವತಿಯ ಆರಾಧನೆ ಅವರಿಗೆ ಹೆಸರಿಗೆ ತಕ್ಕಂತೆ ಸಾರಸ್ವತ ಸಮಾಜದ ಸರಸ್ವತಿಯ ಪುತ್ರ ರಾಘವೇಂದ್ರ ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಅವರ ಗುರುಗಳನ್ನು, ಕಾಶಿ ಮಠಾಧೀಶರನ್ನು ಅನೇಕ ಬಾರಿ ನಾನು ಅವರ ಸನ್ನಿಧಾನಕ್ಕೆ ಹೋಗಿ ಭೇಟಿಯಾದಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಪರಮ ಪೂಜ್ಯ ಸ್ವಾಮಿಗಳು ನಮ್ಮ ಸಮಾಜಕ್ಕೆ ದೊಡ್ಡದಾದ ಕೊಡುಗೆಯನ್ನು ನೀಡ್ತಾ ಇದ್ದೀರಿ, ನಾವು ಮುಂದೆ ಅವನನ್ನು ಇಟ್ಟುಕೊಂಡು ನಮ್ಮ ಸಮಾಜದಲ್ಲಿಯೂ ಕೂಡ ನಮ್ಮ ಶ್ರೀಮನ್ ಮಧ್ವಾಚಾರ್ಯರ ಗ್ರಂಥದ ಪಾಠ ಪ್ರವಚನದ ಒಂದು ವಿಶೇಷವಾದ ಪ್ರಚಾರವನ್ನು ನಾವು ಮಾಡ್ತೇವೆ ಅಂತ ಕಾಶಿ ಮಠಾಧೀಶರು ಒಂದಲ್ಲ ಎರಡಲ್ಲ ಅನೇಕ ಬಾರಿ ಹೇಳಿದ್ದಾರೆ. Una
सिद्धापते श्रीमन्मूल रामचंद्र महाराज की हें आयकून आमकां सगळ्यांक खूश जाल्लें. आमगे सगळे समाजातर्फेन यूथ ऑफ GSB टीम पंडित राघवेंद्र आचार्य हांकां अभिनंदन करता. पंडित राघवेंद्र आचार्यान शिकिल्ल तसल विद्या आनी 4 जाणां मेळ्ळो. पुनरपी पंडित राघवेंद्राचार्यांक हार्दिक अभिनंदन.